ಎಲ್ರಿಗೂ ನಮಸ್ಕಾರ. ಮಾನ್ಯ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ, ದಿನಕ್ಕೊಂದು ಕಗ್ಗದೊಂದಿಗೆ ನಾನು ಕರುಣಾಕರ ಬಳಕೂರು. ಅಷ್ಟ ದಿಗ್ಗಜವೇ ನೀನ್, ಆದಿಶೇಷನೇ ನೀನು. ಅಷ್ಟ ದಿಗ್ಗಜವೇ ನೀನ್, ಆದಿಶೇಷನೇ ನೀನು. ಕಷ್ಟ ಭಾರವಿದೆಯೆಂದು ನಿಟ್ಟುಸಿರ ಬಿಡುವೆ. ಕಷ್ಟ ಭಾರವಿದೆಯೆಂದು ನಿಟ್ಟುಸಿರ ಬಿಡುವೆ. ನಿಷ್ಠುರದ ನಿನ್ನ ಕನಿಕರ ಜಗಕ್ಕೆ ಬೇಕಿಲ್ಲ. ನಿಷ್ಠುರದ ನಿನ್ನ ಕನಿಕರ ಜಗಕ್ಕೆ ಬೇಕಿಲ್ಲ. ಎಷ್ಟಾದರಷ್ಟೇ ಸರಿ, ಎಷ್ಟಾದರಷ್ಟೇ ಸರಿ ಮಂಕುತಿಮ್ಮ. ಪ್ರಿಯರೇ, ಪ್ರಕೃತಿಯಲ್ಲಿ ಹುಟ್ಟಿರುವ ಎಲ್ಲ ಜೀವಿಗಳಿಗೂ ಒಂದಲ್ಲ ಒಂದು ರೀತಿಯ ಕಷ್ಟಗಳು ಇದ್ದೇ ಇವೆ. ಪ್ರಾಣಿ ಪಕ್ಷಿಗಳಿಗೂ ಹೇಳಲು ಬರುವುದಿಲ್ಲ. ಕೆಲವೊಮ್ಮೆ ತಮ್ಮ ಭಾವನೆಗಳ ಮೂಲಕವೂ ಕಷ್ಟವನ್ನು ವ್ಯಕ್ತಪಡಿಸುತ್ತವೆ. ಆದರೆ ಮನುಷ್ಯ ತನ್ನ ಹೃದಯದ ಭಾರದ ಕ್ಷಣಗಳನ್ನು ವ್ಯಕ್ತಪಡಿಸುತ್ತಾ ಇರುತ್ತಾನೆ. ನಿಮ್ಮೆಲ್ಲರ ಜೀವನದಲ್ಲಿ ಕಷ್ಟ ಎಂಬ ಪದ ಎಷ್ಟೋ ಬಾರಿ ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ಅದು ನಮ್ಮ ಕಿವಿಗಳಿಗೆ ತೇಲಿ ಬಂದಿರ್ತದೆ. ಆದರೆ ಒಬ್ಬನೇ ಒಬ್ಬ ವ್ಯಕ್ತಿ ಕೂಡ ನಾನು ಸಂತೋಷವಾಗಿದ್ದೇನೆ, ನಾನು ಸುಖವಾಗಿದ್ದೇನೆ ಎಂಬ ಮಾತುಗಳು ಬಹಳ ವಿರಳ. ಈ ಜೀವನವೇ ಸಾಕಾಗಿ ಹೋಯಿತು ಮಾತು ಸ್ವಾಭಾವಿಕವಾಗಿ ಸಹಜವಾಗಿ ನಾವೆಲ್ಲರೂ ಕೂಡ ಕೇಳಿರ್ತೇವೆ. ಅಥವಾ ವೈಯಕ್ತಿಕವಾಗಿ ಕೂಡ ಇರ್ಬೋದು, ಅಥವಾ ಇನ್ನೆಲ್ಲಿಯೋ ಸಾಮೂಹಿಕವಾಗಿ ಈ ಮಾತನ್ನು ನಾವು ಕೇಳಿರ್ತೇವೆ. ಇದು ಲೋಕ ರೂಢಿಯಲ್ಲಿರುವಂಥ ಮಾತಿದು. ನನ್ನಿಂದ ಆಗಲ್ಲ, ನಾನು ಎಷ್ಟು ಅಂತ ಕಷ್ಟಪಡೋದು, ನಾನು ಮನೆ ಬಿಟ್ಟು ಹೋಗ್ತೀನಿ, ಈ ಜೀವನವೇ ಸಾಕು, ಒಳ್ಳೆಯವ್ರಿಗೆ ಸಾವು ಬರುತ್ತೆ, ನನಗೆ ಯಾಕೋ ಆ ದೇವರು ಎಷ್ಟು ಕಷ್ಟ ಕೊಡ್ತಾನೋ ಗೊತ್ತಿಲ್ಲ, ಆ ದೇವ್ರಿಗೆ ಎಷ್ಟು ಖುಷಿ ಇದೆಯೋ ಗೊತ್ತಿಲ್ಲ, ಎಷ್ಟು ಅಂತ ನಾನು ಸಹಿಸ್ಕೊಳ್ಳಿ, ಈ ಮನೆ ಮಠ ಸಂಸಾರ ಎಲ್ಲ ಬಿಟ್ಟು ಹೋಗ್ತೀನಿ, ನನಗೇನೂ ಬೇಕಾಗಿಲ್ಲ, ಯಾವುದೂ ಬೇಡ, ಬದುಕೇ ಸಾಕು, ಒಬ್ಬನೇ ಎಷ್ಟು ಅಂತ ದುಡಿಲಿ, ಎಲ್ಲ ನನ್ನ ಹಣೆ ಬರ. ಹೀಗೆ ದುಃಖ ತಪ್ತವಾದಂಥ ಮಾತುಗಳು ನಮ್ಮ ಮನಸ್ಸನ್ನು ನಾಟುವ ಹಾಗೆ ಆ ದುಃಖವನ್ನು ಹೇಳಿಕೊಳ್ತಾರೆ. ಬಂಧುಗಳೇ, ನಾವೇ ಮಾಡಿಕೊಂಡ ತಪ್ಪಿಗೆ ಅಥವಾ ನಾವೇ ಕಟ್ಟಿಕೊಂಡಿರುವಂಥ ಬದುಕಿಗೆ ಕಷ್ಟಗಳು ಬಂದಾಗ ನಮ್ಮನ್ನೇ ನಾವು ಬೈದುಕೊಳ್ಳುವುದರಲ್ಲಿ ಯಾವ ಅರ್ಥವೂ ಇಲ್ಲ. ಆದರೆ ಬಂದ ಸಮಸ್ಯೆಗೆ ಪರಿಹಾರವನ್ನು ಹುಡುಕಿಕೊಳ್ಳುವುದು ಜಾಣ್ಮೆಯ ಲಕ್ಷಣ. ಬದುಕಿನಲ್ಲಿ ನವರಸಗಳು ಬಹಳ ಮುಖ್ಯವೇ. ಬೇಸರದ, ದುಃಖದ, ಜಿಗುಪ್ಸೆಯ ಮಾತುಗಳು ಆಡುವವರಲ್ಲಿ ಕೆಲವರಿಗೆ ಕ್ಷಣಿಕದ ಕಷ್ಟ ತಂದಿದ್ದರೆ ಇನ್ನು ಕೆಲವರಿಗೆ ಕಷ್ಟಗಳು ಬಹಳ ದೀರ್ಘವಾಗಿ ಕಾಡುತ್ತೆ. ಆದರೆ ಆ ಕಷ್ಟಗಳೇ ಕೆಲವರ ಬದುಕಿನಲ್ಲಿ ಹೊಸ ಮುನ್ನುಡಿಯನ್ನು ಬರೆಯುತ್ತೆ, ಹೊಸ ದಿಕ್ಕನ್ನು ಅದು ಬದಲಾಯಿಸುತ್ತೆ, ಹೊಸ ಬದುಕನ್ನು ಕಟ್ಟಿಕೊಡುತ್ತೆ, ಎಷ್ಟೋ ಬಾರಿ ಅಂತ್ಯವನ್ನು ಕಾಣುತ್ತೆ. ಅಂಥ ಸಂದರ್ಭಗಳಲ್ಲಿ ಆಯ್ಕೆ ನಮ್ಮ ಕೈಯಲ್ಲಿದೆ ಅನ್ನೋದನ್ನು ಮಾತ್ರ ನಾವು ಮರಿಬಾರ್ದು. ಎಷ್ಟೇ ದೊಡ್ಡ ಕಷ್ಟಗಳು ಬಂದಾಗಲೂ ಕೂಡ ನಮ್ಮ ಮನಸ್ಥಿತಿ ಗಟ್ಟಿಯಾಗಿರಬೇಕು. ತುಂಬಾ ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತೀವಿ, ಎಲ್ಲರೂ ಕೂಡ ಸಹಜವಾಗಿ ಇಟ್ಕೊಳ್ತಾರೆ. ಆದರೆ ಯಾವತ್ತೂ ಕೂಡ ಆ ನಿರೀಕ್ಷೆಗಳು ಹುಸಿಯಾದಾಗ ನಮ್ಮ ಬಗ್ಗೆ ನಾವು ನಂಬಿಕೆಯನ್ನು ಕಳ್ಕೊಳ್ಬಾರ್ದು. ಯಾರಾದರೂ ಸ್ವಲ್ಪ ಹೆಲ್ಪ್ ಮಾಡಬಾರ್ದಿತ್ತೆ ಅಂತ ಬಹಳಷ್ಟು ನಾವು ಬಾರಿ ಆಲೋಚನೆ ಮಾಡ್ತೇವೆ. ಅದಾಗಿಯೂ ಬಂದಿರುವ ಕಷ್ಟಗಳು ದೊಡ್ಡದೇನಲ್ಲ, ಸಾಮಾನ್ಯವಾದದ್ದು, ಸಹಜವಾದದ್ದು, ದುಃಖಗಳಷ್ಟೇ. ಅದನ್ನು ಸಹಿಸಿಕೊಳ್ಳುವ ಮನಸ್ಥಿತಿ, ಧೈರ್ಯ ಮಾತ್ರ ಆ ಸಂದರ್ಭದಲ್ಲಿ ನಮಗಿರಬೇಕಾಗ್ತದೆ. ಇಲ್ಲಿ ಪುಕ್ಕಟೆಯಾಗಿ ಸಲಹೆ ಕೊಡೋದು ಬಹಳ ಸುಲಭವಾದ ಸರಳವಾದ ಮಾರ್ಗ. ಆದರೆ ಅದನ್ನು ಸ್ವತಃ ಅನುಭವಿಸಿದಾಗ ಅದರ ಅನುಭವ ಏನು ಅನ್ನೋದು ಗೊತ್ತಾಗ್ತದೆ. ಏನೇ ಇರಲಿ, ಇಲ್ಲಿ ಕಷ್ಟದ ಸಂದರ್ಭದಲ್ಲಿ ಬದುಕು ಹೇಗಿರುತ್ತೆ, ಹೇಗೆ ಎದುರಿಸಬೇಕು ಅನ್ನೋದ್ರ ಬಗ್ಗೆ ಡಿ ವಿ ಜಿಯವರು ಈ ಮೇಲಿನ ಕಗ್ಗದಲ್ಲಿ ವಿಸ್ತಾರವಾಗಿ ವಿಶ್ಲೇಷಣೆ ಮಾಡುವುದನ್ನು ಕಾಣಬಹುದು. ನಿಮಗೆ ಬಂದಿರುವ ಕಷ್ಟಗಳು ದೊಡ್ಡ ಮಟ್ಟದಲ್ಲ, ಯಾಕಂದರೆ ಇರುವೆಯ ಕಷ್ಟ ಇರುವೆ ಗೊತ್ತು, ಮನುಷ್ಯನ ಕಷ್ಟ ಅನುಭವಿಸಿದವನಿಗೆ ಗೊತ್ತು. ಮುಖ್ಯವಾಗಿ ಈ ಕಷ್ಟ ನಷ್ಟಗಳು ಎಲ್ಲವೂ ಕೂಡ ಏನು ದೊಡ್ಡದು ಮಹಾ ಅಲ್ಲ. ಯಾಕೆ ಈ ಮನುಷ್ಯ ಕಷ್ಟ ಕಷ್ಟ ಅಂತ ಬಡಿದಾಡ್ಕೊಳ್ತಾನೆ, ಯಾಕೆ ನಿಟ್ಟುಸಿರನ್ನು ಬಿಡುತ್ತಾನೆ? ನೀನೇನು 8 ದಿಕ್ಕುಗಳನ್ನು ಹೊತ್ತ ಆನೆಗಳಷ್ಟು ಭಾರವನ್ನು ಹೊತ್ತಿಲ್ಲ, ಅಥವಾ ಆದಿಶೇಷನಷ್ಟು ಭಾರವನ್ನು ಹೊತ್ತಿಲ್ವಲ್ಲ. ಸುಮ್ಮನೆ ನಾನು ಬಹಳ ಕಷ್ಟಪಡ್ತಾ ಇದ್ದೇನೆ ಅನ್ನುವ ಮೂಲಕ ಅನ್ಯರ ಅನುಕಂಪವನ್ನ ಪಡೆಯುವುದು ಎಷ್ಟು ಸರಿ ಅನ್ನೋದನ್ನ ಕೇಳ್ತಾರೆ. ನಿನ್ನ ಕಠಿಣವಾದ ಕಷ್ಟಗಳಿಗೆ ನೀನೇ ದಾರಿದೀಪ ಆಗಬೇಕು. ಇತರರಿಗೆ ನಿನ್ನ ಕಷ್ಟ ಕಾರ್ಪಣ್ಯಗಳು ಅಮುಖ್ಯವದು. ಸಂದಿಗ್ಧವಾದ ಸ್ಥಿತಿಯಲ್ಲಿ ಕನಿಕರ ಜಗತ್ತಿನಲ್ಲಿ ಯಾರಿಗೂ ಬೇಕಿಲ್ಲ, ಅದು ಅವಶ್ಯಕತೆಯೂ ಇಲ್ಲ. ಯಾಕಂದರೆ ಅವರವರ ಕಷ್ಟ ಅವರವರಿಗೆ, ನಿನ್ನ ಕಷ್ಟವನ್ನು ಕೇಳಲು ಅವರಿಗೆ ಸಮಯವೂ ಇಲ್ಲ, ಸಹನೆಯೂ ಇಲ್ಲ. ಆದಾಗ್ಯೂ ಅವರ ಕಷ್ಟ ಕೇಳಲು ನಿನಗೂ ವ್ಯವಧಾನ ಇಲ್ಲ. ಅವರವರ ಹೊರೆ ಅವರವರಿಗೆ ಹೆಚ್ಚಾಗಿರ್ತದೆ ಇಲ್ಲಿ. ಹೀಗಿರುವಾಗ ಯಾರಿಗೆ ಯಾರುಂಟು ಎರವೀನ ಸಂಸಾರ, ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ ಎಂಬ ಮಾತು ಅಷ್ಟೇ ದಿಟ. ಬಂದ ದಿನಗಳು ಬರಲಿ, ನಿನ್ನ ಕಷ್ಟದ ಕ್ಷಣಗಳು
ಕೇವಲ ಕ್ಷಣಿಕವಾಗಿರ್ತದೆ. ನಿನ್ನಲ್ಲೇ ಇರಲಿ. ನಿನ್ನ ನಗುವಿನ ಸಂತಸಿದ ಕ್ಷಣಗಳನ್ನು ಈ ಲೋಕಕ್ಕೆ ಹಂಚೋ ಪ್ರಯತ್ನವನ್ನು ಮಾಡಬೇಕು. ಆ ಮೂಲಕ ಲೋಕವನ್ನು ಬೆಳಗುವಂಥ ಪ್ರಯತ್ನ ಮಾಡಬೇಕು. ಹೇಗೆ ಜಗತ್ತಿನಲ್ಲಿ ಹಗಲು ರಾತ್ರಿಗಳು ನಡೆದು ಹೋಗ್ತದೋ ಹಾಗೆ ಕಷ್ಟ ಸುಖಗಳು ಬದಲಾವಣೆಗಳು ಆಗ್ತಾ ಇರ್ತದೆ. ಕೊನೆ ಮಾತು ಏನಂದರೆ, ಗೆದ್ದಾಗ 100 ಮಂದಿ ಇರ್ತಾರೆ, ಸೋತಾಗ ನಮ್ಮ ಮಂದಿ ಯಾರೂ ಇರೋದಿಲ್ಲ. ಇನ್ಯಾರು ಯಾಕೆ, ನಮ್ಮ ಕಣ್ಣೀರೂ ಕೂಡ ನಮ್ಮ ಜೊತೆ ಇರೋದಿಲ್ಲ, ಅದು ಜಾರಿ ಹೋಗುತ್ತೆ. ಬದುಕಿನಲ್ಲಿ ಕಲಿತ ಪಾಠದಿಂದ ರಸಪಾಕದಂತೆ ಮುಂದಿನ ಹೆಜ್ಜೆಯನ್ನು ಇಡಬೇಕು. ಎಚ್ಚರ ತಪ್ಪದೇ ಇದ್ರೆ ಆಯಿತು. ಕುವೆಂಪು ಅವರು ಹೇಳುವ ಮಾತು ಮತ್ತೆ ಮತ್ತೆ ನೆನಪಾಗುತ್ತೆ. ಈ ಜಗತ್ತಿನಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರೂ ಅಲ್ಲ. ಬನ್ನಿ, ಪ್ರಪಂಚ ವಿಶಾಲವಾಗಿದೆ. ಕಲ್ಲು ಮುಳ್ಳುಗಳನ್ನು ಮೆಟ್ಟಿ ಮುನ್ನಡೆಯೋಣ. ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೆ ಶುಭ ದಿನ. ನಮಸ್ಕಾರ.